ಬಿಜೆಪಿ ಪಕ್ಷಕ್ಕೆ ಕಾರ್ಯಕರ್ತರೇ ಶಕ್ತಿ, ಬೂತ್ ಅಧ್ಯಕ್ಷನೇ ಆತ್ಮ. ಬೂತ್ ಅಧ್ಯಕ್ಷರಿಗೆ ಶಕ್ತಿ ತುಂಬಿ ಗೌರವಿಸುವ ಉದ್ದೇಶದಿಂದ ಪ್ರತಿ ಬೂತ್ ಅಧ್ಯಕ್ಷರ ಮನೆಗೆ ನಾಮಫಲಕ ಅಳವಡಿಸುವ ಕಾರ್ಯಕ್ರಮವನ್ನು ಪಕ್ಷದ ವತಿಯಿಂದ ನಡೆಸಲಾಗುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ 71ನೇ ಜನ್ಮದಿನಾಚರಣೆ ಅಂಗವಾಗಿ ಬಿಜೆಪಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪುದು ಶಕ್ತಿ ಕೇಂದ್ರದ ವತಿಯಿಂದ ಮೇರೆಮಚಲು ಗ್ರಾಮದ ಪಕ್ಕಳಪಾದೆ ಸರಸ್ವತಿ ಮಂದಿರದ ಬಳಿ ನಡೆದ ಸೇವೆ ಮತ್ತು ಸಮರ್ಪಣೆ ಕಾರ್ಯಕ್ರಮ ಹಾಗೂ ಬೂತ್ ಅಧ್ಯಕ್ಷರ ಮನೆಗೆ ನಾಮಫಲಕ ಅಳವಡಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಬಿಜೆಪಿ ಮತಗಟ್ಟೆಯಲ್ಲಿ ಶಕ್ತಿ ಪಡೆಯುತ್ತಿದೆ. ಬಿಜೆಪಿ ಪಕ್ಷ ಬೆಳೆದದ್ದು ಮತಗಟ್ಟೆಯ ಅಧ್ಯಕ್ಷನಿಂದ. ಆತ ಪಕ್ಷದ ಶಕ್ತಿ ಇದ್ದಂತೆ ಆತನೇ ಬೂತಿಗೆ ಸುಪ್ರೀಂ ಎಂದು ಹೇಳಿದರು. ನಮಗೆ ಇತ್ತೀಚೆಗೆ ಆಡಳಿತ ಬಂದಿದೆ. ಯಾವುದೋ ಮುಖ್ಯಮಂತ್ರಿಗಳ ಕಾರ್ಯಾಲಯ ಮನೆಯಿಂದ ಅಲ್ಲ, ರಾಜ್ಯಾಧ್ಯಕ್ಷ ರಾಷ್ಟ್ರಾಧ್ಯಕ್ಷ ಮನೆಯಿಂದ ಅಲ್ಲ, ನಮ್ಮ ಪಾರ್ಟಿ ಬೆಳೆಯುವಂಥದ್ದು ವಿಧಾನಸಭೆಯಿಂದ ಅಲ್ಲ, ಮಂತ್ರಿಗಳ ಮನೆಯಿಂದ ಅಲ್ಲ. ನಮ್ಮ ಪಾರ್ಟಿ ಬೆಳೆದಿರುವಂಥದ್ದು ಕಾರ್ಯಕರ್ತರ ಮನೆಯಿಂದ, ಬೂತಿನ ಅಧ್ಯಕ್ಷರ ಬಳಿಯಿಂದ. ಹಾಗಾಗಿ ಆ ಬೂತ್ ಅಧ್ಯಕ್ಷ ಗೌರವಾನ್ವಿತನಾಗಿರ್ತಕ್ಕಂಥ ಸ್ಥಾನ. ಹಾಗೆ ಬೂತ್ ಅಧ್ಯಕ್ಷನ ನಿಕಟವಾಗಿರ್ತಕ್ಕಂಥ ಸಂಬಂಧ ಜನಪ್ರತಿನಿಧಿಗೆ ಇರಬೇಕು. ಬಹಳಷ್ಟು ಬಾರಿ ನಾವು ಕೇಳ್ತೀವಿ, ಚುನಾವಣೆಗೆ ಹೋದಾಗ ಶಾಸಕರುಗಳು ನಮ್ಮ ಬಂದಿಲ್ಲ, ಸಂಸದರು ಬಂದಿಲ್ಲ. ಸಹಜವಾಗಿರ್ತಕ್ಕಂಥ ರಾಜಕಾರಣದ ಒತ್ತಡಗಳು ಅಷ್ಟಿದ್ದಾವೆ. ಒಬ್ಬ ಶಾಸಕನಿಗೆ 222 ಮತಗಟ್ಟೆಗಳು, ಒಬ್ಬ ಸಂಸದನಿಗೆ 2000 ಮತಗಟ್ಟೆಗಳು. 5 ವರ್ಷ ನಿರಂತರ ಪ್ರವಾಸ ಮಾಡಿದರೆ ಎಲ್ಲ ಬೂತ್ಗಳಿಗೆ ಹೋಗಲಿಕ್ಕೆ ಅಸಾಧ್ಯ. ಆದರೆ ಅವನಿಗೊಂದು ಜನಪ್ರತಿನಿಧಿಯ ಕೊಂಡಿಬೇಕು. ನಿರಂತರವಾಗಿ ಕೆಲಸ ಮಾಡಿರ್ತಕ್ಕಂಥ ಮತಗಟ್ಟೆಯ ಕಾರ್ಯಕರ್ತ ಜನಪ್ರತಿನಿಧಿಯ ಸಂಬಂಧ ಇರಬೇಕು. ಅದಕ್ಕೋಸ್ಕರ ಮತಗಟ್ಟೆಯ ಪ್ರವಾಸಗಳನ್ನು ಮಾಡಬೇಕು. ಅದಕ್ಕೆ ಈ ಕಾರ್ಯವನ್ನು ಜೋಡಣೆ ಮಾಡಿದ್ದೇವೆ. 2ನೇ ಕಾರಣ ಇದು. ಬಿಜೆಪಿಯ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡಬಿದ್ರಿ ಅವರು ಮಾತನಾಡಿ, ಮಂಗಳೂರು ಮಂಡಲದಲ್ಲಿ ಯಶಸ್ವಿಯಾಗಿ ಸಂಘಟನಾ ಕಾರ್ಯ ನಡೆಯುತ್ತಿದ್ದು, ಇದೇ ರೀತಿ ಮುಂದುವರೆದಲ್ಲಿ ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಲಿದೆ ಎಂದು ಹೇಳಿದರು. ರಾಷ್ಟ್ರೀಯ ವಿಚಾರಧಾರೆಯನ್ನು ಇಟ್ಟುಕೊಂಡು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕ್ರಮಗಳನ್ನು ಬೂತ್ ಮಟ್ಟದಲ್ಲಿ ಬಹಳ ವ್ಯವಸ್ಥಿತವಾಗಿ ಅನುಷ್ಠಾನ ಮಾಡಿಕೊಳ್ಳುತ್ತಾ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ವಿಶೇಷವಾದ ಶಕ್ತಿಯನ್ನು ಕೊಡುವಂತಹ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ಇದು ಕಾರ್ಯಕರ್ತರ ಪಾರ್ಟಿ. ಯಾಕೆ ಕಾರ್ಯಕರ್ತರ ಪಾರ್ಟಿ? ನಾಯಕರು ಕಾರ್ಯಕರ್ತರ ಬಳಿಗೆ ಬಂದು ಕಾರ್ಯಕರ್ತರ ಜೊತೆ ಈ ರೀತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಕಾರ್ಯಕರ್ತರ ಜೊತೆ ಸ್ಪಂದಿಸುವಂತಹ ಒಂದು ನಾಯಕರು ಇದ್ರೆ ಅದು ಕೇವಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಎಂಬುದನ್ನು ಉಲ್ಲೇಖ ಮಾಡಲೇಬೇಕು. ಬಂಧುಗಳೇ, ನಮ್ಮ ರಾಜ್ಯದ ಅಧ್ಯಕ್ಷರು ಬೂತಿಗೆ ಕಾರ್ಯಕ್ರಮಕ್ಕೆ ಬರ್ತಾರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬೂತಿನ ಕಾರ್ಯಕ್ರಮಕ್ಕೆ ಬರ್ತಾರೆ. ಅದರ ಪರಿಣಾಮದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಗತ್ತಿನ ಅತಿ ದೊಡ್ಡ ರಾಜಕೀಯ ಪಕ್ಷ ಇವತ್ತು ಬೆಳೆದು ನಿಂತಿದೆ. ಇವತ್ತು ಕೇಂದ್ರದಲ್ಲಿ ಸರ್ಕಾರ ಇದೆ, ಗ್ರಾಮ ಪಂಚಾಯತ್ನ ಮಟ್ಟದಲ್ಲಿ ಕೂಡ ಸರ್ಕಾರ ಇದೆ. ಇಡೀ ಸರ್ವಸ್ಪರ್ಶಿಯಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ವಿಜೃಂಭಿಸುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಬಂಧುಗಳೇ, ಮೈಸೂರು ಎಲೆಕ್ಟ್ರಿಕಲ್ಸ್ ಮತ್ತು ಇಂಡಸ್ಟ್ರೀಸ್ ಅಧ್ಯಕ್ಷ ಸಂತೋಷ್ ಕುಮಾರ್ ಐಪೋಳಿಯಾರು, ಮಂಗಳೂರು ಮಂಡಲದ ಅಧ್ಯಕ್ಷ ಚಂದ್ರಹಾಸ್ ಪಂಡಿತ್ ಹೌಸ್, ಅಲೆಮಾರಿ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಚಂದ್ರಹಾಸ್ ಉಳ್ಳಾಲ್, ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಕುಂಪಲ, ಕ್ಯಾಡ್ಸ್ ಅಧ್ಯಕ್ಷ ರವೀಂದ್ರ ಕಂಬಳಿ, ಪುದು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಗಣೇಶ್ ಸುವರ್ಣ, ಕಾರ್ಯದರ್ಶಿ ಸತೀಶ್ ಮೇರೆಮಚಲು, ಪಂಚಾಯತ್ ಅಧ್ಯಕ್ಷೆ ಜಯಂತಿ ಕರ್ಕೇರ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನು ಸೇವಾ ಸಮರ್ಪಣಾ ಕಾರ್ಯಕ್ರಮದ ಅಂಗವಾಗಿ ಮೇರೆಮಚಲು ಮಾತಾ ಲಕ್ಷ್ಮಿಣಿ ಅಮ್ಮ ವೃದ್ಧಾಶ್ರಮಕ್ಕೆ ಅಕ್ಕಿ ಹಾಗೂ ಹಣ್ಣು ಹಂಪಲುಗಳನ್ನು ನೀಡಲಾಯಿತು. ಬೂತ್ ಸಂಖ್ಯೆ 82ರ ಅಧ್ಯಕ್ಷ ಹರೀಶ್ ಪಾದೇಮರ್ ಅವರ ಮನೆಗೆ ನಳಿನ್ ಕುಮಾರ್ ಕಟೀಲ್ ಅವರು ಭೇಟಿ ನೀಡಿ ನಾಮಫಲಕವನ್ನು ಅಳವಡಿಸಿದರು.